ಸುರತ್ಕಲ್ನ ಎಚ್ಎನ್ಜಿಸಿ ಐಕಾನ್ ಸಿಟಿಯ 2ನೇ ಮಹಡಿಯಲ್ಲಿ ಎಕ್ಸ್ಟ್ರೀಮ್ ಫಿಟ್ ಅಂಡ್ ಫೈಟ್ ಕ್ಲಬ್ ಲೋಕಾರ್ಪಣೆಗೊಂಡಿತು. ಮಂಗಳೂರು ನಗರ ಪಾಲಿಕೆಯ ಸದಸ್ಯರಾದ ಜಯನಂದ್ ಅಂಚನ್ ಅವರು ರಿಬ್ಬನ್ ಕತ್ತರಿಸಿ ನೂತನ ಎಕ್ಸ್ಟ್ರೀಮ್ ಜಿಮ್ ಅನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಪ್ರಜ್ವಲ್ ಅವರ ಮಾಲಕತ್ವದಲ್ಲಿ ಎಕ್ಸ್ಟ್ರೀಮ್ ಜಿಮ್ ಈ ದಿನ ಉದ್ಘಾಟನೆಗೊಂಡಿದೆ. ದೈಹಿಕ ಆರೋಗ್ಯಕ್ಕೆ ಜಿಮ್ ಅತ್ಯಗತ್ಯವಾಗಿದ್ದು, ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಹೊಂದಿದೆ. ಎಲ್ಲರೂ ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಿ ಎಂದು ಹೇಳಿದ್ರು. ಸುರತ್ಕಲ್ ಭಾಗದ ಈ ಒಂದು ಮುಖ್ಯ ರಸ್ತೆಯಲ್ಲಿರುವಂತಹ ಈ ಪರಿಸರ ಪ್ರಜ್ವಲ್ನವರು ನಡೆಸುವಂತ ಎಕ್ಸ್ಟ್ರೀಮ್ ಎಂಬ ಜಿಮ್ಮಿನ ಒಂದು ವೈಶಿಷ್ಟ್ಯವೇ ಬೇರೆ. ಅಂದ್ರೆ ಎಲ್ಲಿಯೂ ಕಾಣದ ಒಂದು ರೀತಿಯಲ್ಲಿ ಈ ಒಂದು ಜಿಮ್ ಅನ್ನು ಮಾಡಿರ್ತಾರೆ. ಇದಕ್ಕೆ ಅವರ ತಂದೆ ತಾಯಿಗಳು ಹಾಗೂ ಅವರ ಮಿತ್ರರು ಹಾಗೂ ಅವರ ಇತರ ದೃಷ್ಟಿಯಿಂದ ಕಾಣುವ ಎಲ್ಲ ಮಿತ್ರರು ಅವರಿಗೆ ಕೊಡುವಂತ ಬೆಂಬಲ, ಆ ಬೆಂಬಲದಲ್ಲಿ ಈ ಪರಿಸರ ಮಾದರಿಯಾಗಿ ಮಾಡಿರುವಂತಹ ಒಂದು ಜಿಮ್ಮು, ಎಲ್ಲಿ ಇಲ್ಲದ ಒಂದು ಜಿಮ್ಮು. ಇದರಲ್ಲಿ ಎಲ್ಲಾ ರೀತಿಯ ಈ ಐಟಮ್ಸ್ಗಳು ಇದೆ. ಅಂದ್ರೆ ಈ ಕರಾಟೆ ಆಗಿರ್ಬೋದು ಅಥವಾ ಬೇರೆ ದೇಹದಾಢ್ಯ ಸ್ಪರ್ಧೆಯ ಸವಲತ್ತು ಆಗಿರ್ಬೋದು, ಮತ್ತೆ ಎಲ್ಲ ರೀತಿಯ ಸವಲತ್ತನ್ನು ಹೊಂದಿರುವಂತಹ ಒಂದು ಜಿಮ್ಮು. ಆ ಜಿಮ್ಮು ಈ ಪರಿಸರದಲ್ಲಿ ಮಾದರಿಯಾಗಿ ಒಳ್ಳೆಯ ರೀತಿಯಲ್ಲಿ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪಾಲಿಕೆಯ ಮೇಯರ್ ಮನೋಜ್ ಕುಮಾರ್ ಅವರು ಮಾತನಾಡಿ, ಸುರತ್ಕಲ್ ಭಾಗದಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಜಿಮ್ ಮುಂದಿನ ದಿನಗಳಲ್ಲಿ ಕಾರ್ಯಾಚರಿಸಲಿದೆ. ಯುವ ಜನತೆ ಜಿಮ್ನ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದು ಹೇಳಿದ್ರು. ಮಂಗಳೂರು ಮಹಾನಗರ ಪಾಲಿಕೆಯ ಉಪನಗರ ಈ ಸುರತ್ಕಲ್ ಭಾಗದಲ್ಲಿ ನಮ್ಮ ಈ ಭಾಗದ ಜನರಿಗೆ ಕೂಡ ಒಂದು ಮಂಗಳೂರು ನಗರದಲ್ಲಿ ಸಿಗುವಂತ ಸವಲತ್ತುಗಳು ಸಿಗಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಆತ್ಮೀಯ ಗೆಳೆಯರಾದಂತ ಪ್ರಜ್ವಲ್ ಶೆಟ್ಟಿ ಅವರ ಒಂದು ನೂತನ ಎಕ್ಸ್ಟ್ರೀಮ್ ಜಿಮ್ನ ಇವತ್ತು ಒಂದು ಉದ್ಘಾಟನೆ ಗೊಂಡಿದೆ. ಸುರತ್ಕಲ್ನ ಈ ಒಂದು ಎಚ್ಎನ್ಜಿಸಿ ಬಿಲ್ಡಿಂಗ್ ನಲ್ಲಿ 2ನೇ ಮಹಡಿಯಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ನಿಜವಾಗಿ ಒಂದು ನೋಡುವಾಗ ಬಹಳ ಅದ್ಭುತವಾದ ಒಂದು ಜಿಮ್ನ ಇವತ್ತು ಉದ್ಘಾಟನೆ ನಾವು ಮಾಡಿದ್ದೇವೆ. ಫುಲ್ಲಿ ಲೋಡೆಡ್, ಯಾವ ಐಟಮ್ ಇಲ್ಲ ಅಂತ ಇಲ್ಲ, ಎಲ್ಲ ವಿಧದ ಮಿಷನರಿಗಳು, ಡಂಬೆಲ್ಸ್ಗಳು, ಪ್ಲೇಟ್ಸ್ಗಳು, ಅದೇ ರೀತಿ ಅದರೊಟ್ಟಿಗೆ ಬಾಕ್ಸಿಂಗ್ ಟ್ರೈನರ್ ಕೂಡ ಇದ್ದಾರೆ, ಬಾಕ್ಸಿಂಗ್ ಐಟಮ್ ಕೂಡ ಇದೆ, ಅದೇ ರೀತಿ ಸ್ಟೀಮ್ ಇದೆ, ಎಲ್ಲ ಒಂದು ವಿವಿಧ ಸಲಕರಣೆಗಳು, ಮಿಷನರೀಸ್ ಎಲ್ಲ ಇದ್ದು ಈ ಒಂದು ಸುರತ್ಕಲ್ ಭಾಗದಲ್ಲಿ ಯಾವ ಜಿಮ್ ನಲ್ಲಿ ಕೂಡ ಇಷ್ಟು ಸಲಕರಣೆ ಇದ್ದಂತ, ಇಷ್ಟು ಸವಲತ್ತಿಲ್ಲ, ಫೆಸಿಲಿಟಿ ಇರುವಂತ ಜಿಮ್ ಯಾವುದೂ ಇಲ್ಲ. ಈ ಒಂದು ಭಾಗದ ಜನರಿಗೆ ಕೂಡ ಮಂಗಳೂರು ನಗರದಷ್ಟೇ ಒಂದು ಫೆಸಿಲಿಟೀಸ್ ಇರಬೇಕೆಂಬ ನಿಟ್ಟಿನಲ್ಲಿ ಪ್ರಜ್ವಲ್ ರವರು ಈ ಒಂದು ತಮ್ಮ ಶ್ರಮವನ್ನು ವಹಿಸಿ ಒಂದು ಬಹಳಷ್ಟು ಮೊತ್ತದ ಒಂದು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಇವತ್ತು ಒಂದು ಈ ಭಾಗದಲ್ಲಿ ಒಂದು ಜಿಮ್ ಅನ್ನು ತೆರೆದಿದ್ದಾರೆ. ಎಕ್ಸ್ಟ್ರೀಮ್ ಜಿಮ್ನ ಮಾಲಕರಾದ ಪ್ರಜ್ವಲ್ ಅವರು ಮಾತನಾಡಿ, ಇಲ್ಲಿ ಎಂಎಂಎ, ಯೋಗ, ಜುಂಬಾ ಈ ರೀತಿಯ ಹಲವಾರು ವಿಧದಲ್ಲಿ ತರಬೇತಿಯನ್ನ ನೀಡಲಾಗುತ್ತಿದೆ. ಎಲ್ಲರೂ ಈ ಜಿಮ್ನ ಸೌಲಭ್ಯವನ್ನ ಪಡೆದುಕೊಳ್ಳಿ ಎಂದು ಹೇಳಿದರು. We have opened a new gym here in Surathkal. It's a premium gym that offers all exclusive services that you normally see in all the big gyms in Bangalore. Right from our gym, MMA, to having steam session, and especially for girls we have Zumba, circuit sessions, group classes, all these things. And we welcome you to join our gym. For this next 1 month we are giving an introduction offer which is 12,000 yearly, and quarterly it is around 5,000. I welcome you guys to come to our gym and experience the premium fitness here in Surathkal. ಈ ಸಂದರ್ಭದಲ್ಲಿ ಮಂಗಳೂರು ಪಾಲಿಕೆಯ ಸುರತ್ಕಲ್ ವಾರ್ಡ್ನ ಸದಸ್ಯರಾದ ನಯನ ಕೋಟ್ಯನ್, ಅಥ್ಲೆಟ್ಗಳಾದ ಯುವ ಪ್ರಕಾಶ್, ನೂತನ್ ಕುಮಾರ್, ರವೀನಾ, ಪ್ರಜ್ವಲ್, ದೇವದಾಸ್ ಮತ್ತು ಗೀತಾ ಉಪಸ್ಥಿತರಿದ್ದರು.